ನನ್ನ ಸಹೋದರರೇ ಸಹೋದರಿಯರೇ, ದೇವರು ನಮ್ಮೆಲ್ಲರನ್ನು ಕರೆದಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ನೀವಿಲ್ಲಿ ಬರುವಾಗ ಪರ್ವತವನ್ನು ಏರಿ ಬಂದಿರಿ, ಆ ಪರ್ವತದ ಮೇಲೆ ಮೃಷ್ಟಾಂಜನ ಭೋಜನವನ್ನು ನಾನು ತಯಾರಿಸ್ತಿದ್ದೇನೆ ಅಂತ. ಯೆಶಾಯ ಪ್ರವಾದಿ ಅಧ್ಯಾಯ 5:26 ಹೇಳುವಂತೆ, ದೂರದ ಜನಾಂಗಕ್ಕೆ ಸ್ವಾಮಿ ಧ್ವಜಾರೋಹಣ ಮಾಡುವರು ಗುರುತಾಗಿ, ಕರೆಯುವವರನ್ನು ಜಗದ ಕಟ್ಟ ಕಡೆಯಿಂದ ಸೀಟಿ ಹಾಕಿ ಬರುವರಾಗ ಆ ಜನರು ತ್ವರೆ ಮಾಡಿ ವೇಗವಾಗಿ, ಬಳಲಿ ಹೋಗರು ಅವರಲ್ಲಿ ಯಾರು ಮುಗ್ಗರಿಸಿ, ನಿದ್ರಿಸರು ಯಾರು ತೂಕಡಿಸಿ, ಸಡಿಲವಾಗದು ಅವರ ನಡುಕಟ್ಟು. ದೇವರ ವಾಕ್ಯ ಇಷ್ಟು ಸುಂದರವಾಗಿ ಹೇಳ್ತದೆ. ಪ್ರಿಯರೇ, ದೂರದ ಜನಾಂಗವನ್ನು ದೇವರು ಸೀಟಿ ಹಾಕಿ ಕರೀತಾರೆ ಅಂತ. ಇದರ ಅರ್ಥ ಏನಂದ್ರೆ, ಗೆಳೆಯನಿಗೆ ಕರೆದಂತೆ, ಗೆಳೆಯರನ್ನು ಕರೆದಂತೆ ಬಹಳ ಸುಂದರವಾಗಿ ದೇವರು ನಮ್ಮನ್ನು ಇವತ್ತಿಲ್ಲಿ ಕರೆದಿದ್ದಾರೆ. ನಾವು ಗೆಳೆಯರನ್ನು ಸೀಟಿ ಹಾಕಿ ಕರೆದ ಹಾಗೆ ದೇವರು ನಮ್ಮನ್ನು ಈ ದಿವಸ ಇಲ್ಲಿ ಕರೆದಿದ್ದಾರೆ. ಅದನ್ನು ದೇವರನ್ನು ಹುಡುಕಿ ಬಂದಿದ್ದೇವೆ, ಯೇಸುವನ್ನು ಹುಡುಕಿ ನಾವಿಲ್ಲಿ ಬಂದಿದ್ದೇವೆ. ಪ್ರಿಯರೇ, ಆ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಈ ದೇವರ ವಾಕ್ಯದ ಪ್ರವಚನಕ್ಕೆ ನಾನು ಆಹ್ವಾನಿಸುತ್ತೇನೆ. ನಾವು ಕಳೆಯುವಂತ ಸ್ವಲ್ಪ ಸಮಯ ದೇವರ ಜೊತೆ. ಎಲ್ಲಿ ಇರುವೆ ಯೇಸುವೆ, ನಿನ್ನನ್ನು ಹುಡುಕುತ್ತಾ ಬಂದಿರುವೆ, ಹುಡುಕಿದವರಿಗೆ ಸಿಗುವೆನೆಂದು ನೀನೇ ಹೇಳಿಲ್ಲವೇ? ಆದರೆ ನೀವು ಗೀತೆಯನ್ನು ಹಾಡುತ್ತಾ ಹುಡುಕಿ ಬಂದವರಿಗೆ ದೇವರು ಖಂಡಿತ ದರ್ಶನ ನೀಡ್ತಾರೆ. ನಾವು ಬೈಬಲ್ನಲ್ಲಿ ನೋಡ್ತೇವೆ, ಮೊದಲ ಶಿಷ್ಯರಿಗೆ ಯೇಸು ಸ್ವಾಮಿ ಏನನ್ನು ಹುಡುಕುತ್ತೀರಿ ಅಂತ ಕರೆದಿದ್ರು. ಯೇಸು ಸ್ವಾಮಿ ಅವರಿಗೆ ಸಿಕ್ಕಿದ್ರು. ಪ್ರಿಯರೇ, ಸೈನಿಕರಿಗೆ ಯೇಸು ಸ್ವಾಮಿ ನೀವು ಯಾರನ್ನು ಹುಡುಕುತ್ತಿದ್ದೀರಿ ಅಂತ ಹೇಳಿದ್ರು. ಇದೇ ಮಾತನ್ನು ಮಗ್ದಲದ ಮರಿಯಳಿಗೆ ಯೇಸು ಸ್ವಾಮಿ ಹೇಳಿದ್ರು, ಯಾಕ ಮಾಡುತ್ತಿರುವೆ, ಏನನ್ನು ಹುಡುಕುತ್ತಿರುವೆ? ಪ್ರಿಯರೇ, ಯೇಸುವನ್ನು ಹುಡುಕಿಕೊಂಡು ನೀವು ಬಂದಿದ್ದೀರಿ. ಇದೇ ಮಾತನ್ನು ನಮ್ಗೆ ಕೆಲವರಿಗೆ ಈ ರೀತಿ ಕೇಳಬಹುದು. ಯೇಸು, ಯಾಕಮ್ಮ, ಯಾಕಣ್ಣ, ಯಾಕಪ್ಪ ಅಳ್ತಾ ಇದ್ದಿ, ಯಾರನ್ನು ನೀನು ಹುಡುಕ್ತಾ ಇದ್ದಿ? ಪ್ರಿಯರೇ, ಇವತ್ತು ನಿಜವಾಗಿ ಯೇಸುವನ್ನು ನಾವು ಹುಡುಕಿ ಬಂದಿದ್ದೇವೆ. ಆದರೆ ಖಂಡಿತವಾಗಿ ಹುಡುಕಿದವರಿಗೆ ಸಿಗುವೆನೆಂದು ಅದೇ ಸ್ವಾಮಿ ಹೇಳಿದ್ದಾರೆ. ದೇವರ ಅನುಭವ, ದೇವರ ಅಭಿಷೇಕ ಈ ಸಮಯದಲ್ಲಿ ನಮ್ಗೆಲ್ಲರಿಗೆ ಆಗ್ಲಿಕ್ಕಿದೆ. ಅದರಿಂದ ಈ ಗೀತೆಯನ್ನು ಹಾಡೋಣ. ಎಲ್ಲಿ ಇರುವೆ ಯೇಸುವೆ, ನಿಮ್ಮನ್ನು ಹುಡುಕುತ್ತಾ ಬಂದಿರುವೆ. ಎಲ್ಲಿ ಇರುವೆ ಯೇಸುವೆ, ನಿಮ್ಮನ್ನು ಹುಡುಕುತ್ತಾ ಬಂದಿರುವೆ, ಹುಡುಕಿದವರಿಗೆ ಸಿಗುವೆನೆಂದು ನೀನೇ ಹೇಳಿಲ್ಲವೇ? ಎಲ್ಲಿ ಇರುವೆ ಯೇಸುವೆ, ನಿಮ್ಮನ್ನು ಹುಡುಕುತ್ತಾ ಬಂದಿರುವೆ, ಹುಡುಕಿದವರಿಗೆ ಸಿಗುವೆನೆಂದು ನೀನೇ ಹೇಳಿಲ್ಲವೇ? ಚಪ್ಪಾಳೆ. ಎಲ್ಲಿ ಇರುವೆ ಯೇಸುವೆ, ನಿಮ್ಮನ್ನು ಹುಡುಕುತ್ತಾ ಬಂದಿರುವೆ, ಹುಡುಕಿದವರಿಗೆ ಸಿಗುವೆನೆಂದು ನೀನೇ ಹೇಳಿಲ್ಲವೇ? ಮಾರ್ಗವ ತೋರಿದ ಗುರುವು ನೀನು, ನಿನ್ನನ್ನು ಹುಡುಕುತ್ತಾ ಬಂದಿರುವೆ. 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 ಸತ್ಯವರಿತು ನಿಮ್ಮನ್ನು ಕಾಣುವ ಭಾಗ್ಯವ ಕಾಣುವೆನು. ಸತ್ಯವರಿತು ನಿಮ್ಮನ್ನು ಕಾಣುವ ಭಾಗ್ಯವ ಕಾಣುವೆನು. ಎಲ್ಲಿ ಇರುವೆ ಯೇಸುವೆ, ನಿಮ್ಮನ್ನು ಹುಡುಕುತ್ತಾ ಬಂದಿರುವೆ, ಹುಡುಕಿದವರಿಗೆ ಸಿಗುವೆನೆಂದು ನೀನೇ ಹೇಳಿಲ್ಲವೇ? ಒಟ್ಟಾಗಿ, ಎಲ್ಲಿ ಇರುವೆ ಯೇಸುವೆ, ನಿಮ್ಮನ್ನು ಹುಡುಕುತ್ತಾ ಬಂದಿರುವೆ, ಹುಡುಕಿದವರಿಗೆ ಸಿಗುವೆನು ಎಂದು ನೀನೇ ಹೇಳಿಲ್ಲವೇ? ಮನದ ಯೋಜನೆ ಹೃದಯ ಭಾರ ನಿನ್ನ ಮುಂದೆ ಇಡುವೆನು. ಮನದ ಯೋಚನೆ ಹೃದಯ ಭಾರ ನಿನ್ನ ಮುಂದೆ ಇಡುವೆನು. ಮನದ ಯೋಜನೆ ಹೃದಯದ ಭಾರ ನಿನ್ನ ಮುಂದೆ ಇಡುವೆನು. ಮನದ ಯೋಚನೆ ಹೃದಯ ಭಾರವ ನಿನ್ನ ಮುಂದೆ ಇಡುವೆನು. ಕರೆಯನ್ನು ನೀಡಿದ ಗುರುವು ನೀನು, ನಿನ್ನಯ ಬಳಿಗೆ ಬಂದಿರುವೆ. ಕರೆಯನ್ನು ನೀಡಿದ ಗುರುವು ನೀನು, ನಿನ್ನಯ ಬಳಿಗೆ ಬಂದಿರುವೆ. ಎಲ್ಲಿ ಇರುವೆ ಯೇಸುವೆ, ನಿಮ್ಮನ್ನು ಹುಡುಕುತ್ತಾ ಬಂದಿರುವೆ, ಹುಡುಕಿದವರಿಗೆ ಸಿಗುವೆನೆಂದು ನೀನೇ ಹೇಳಿಲ್ಲವೇ? ಒಟ್ಟಾಗಿ ಮತ್ತೊಮ್ಮೆ. ಎಲ್ಲಿ ಇರುವೆ ಯೇಸುವೆ, ನಿನ್ನನ್ನು ಹುಡುಕುತ್ತಾ ಬಂದಿರುವೆ, ಹುಡುಕಿದವರಿಗೆ
ಸಿಗುವೆನು ಎಂದು ನೀನೇ ಹೇಳಿಲ್ಲವೇ? ಕೇಳಿದ ಜನರಿಗೆ ನೀಡುವೆನು, ತಟ್ಟಿದ ನರರಿಗೆ ತೆರೆಯುವೆನು. ಕೇಳಿದ ಜನರಿಗೆ ನೀಡುವೆನು, ತಟ್ಟಿದ ನರರಿಗೆ ತೆರೆಯುವೆನು. ಹುಡುಕಿದ ಭಕ್ತಗೆ ಸಿಗುವೆನು ಎಂದು ನೀನೇ ಹೇಳಿಲ್ಲವೇ? ಹುಡುಕಿದ ಭಕ್ತಗೆ ಸಿಗುವೆನು ಎಂದು ನೀನೇ ಹೇಳಿಲ್ಲವೇ? ಇಲ್ಲಿ ಇರುವೆ ಯೇಸುವೆ, ನಿಮ್ಮನ್ನು ಹುಡುಕುತ್ತ ಬಂದಿರುವೆ. ಹುಡುಕಿದವರಿಗೆ ಸಿಗುವೆ ಎಂದು ನೀನೇ ಹೇಳಿಲ್ಲವೇ? ಇಲ್ಲಿ ಇರುವೆ ಯೇಸುವೆ, ನಿನ್ನನ್ನು ಹುಡುಕುತ್ತ ಬಂದಿರುವೆ. ಹುಡುಕಿದವರಿಗೆ ಸಿಗುವೆನು ಎಂದು ನೀನೇ ಹೇಳಿಲ್ಲವೇ? ಕೇಳಿದವರಿಗೆ ಕೊಡುವೆನು. ಏನು ಕೇಳಿದ್ದರೆ ಏನು ಕೊಡುವೆನು? ಪ್ರಿಯರೇ, ಏನು ಕೇಳುವುದು, ಏನು ಕೊಡ್ತಾರೆ ಸ್ವಾಮಿ? ನಮ್ಮಲ್ಲಿ ಇಲ್ಲದನ್ನು ನಾವು ಕೇಳ್ತಾ ಇದ್ದೇವೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ ಯಾಕೋಬನ ಪತ್ರದಲ್ಲಿ ಅಧ್ಯಾಯ 5 ವಾಕ್ಯ 3 ಹೇಳ್ತದೆ, ನಿಮಗೆ ಬೇಕಾದದ್ದು ನಿಮ್ಮಲ್ಲಿ ಇಲ್ಲ, ಯಾಕೆಂದ್ರೆ ಅದಕ್ಕಾಗಿ ನೀವು ಬೇಡಿಕೊಂಡಿಲ್ಲ. ಬೇಡಿಕೊಂಡ್ರು ಅದು ನಿಮಗೆ ಸಿಗುವುದಿಲ್ಲ, ಯಾಕೆಂದ್ರೆ ನಿಮ್ಮ ಪ್ರಾರ್ಥನೆ ದುರುದ್ದೇಶದಿಂದ ಕೂಡಿದೆ. ಇಲ್ಲಿ ಕುಳಿತವರು ನೀವೆಲ್ಲರೂ ಯಾವುದಕ್ಕೆ ಬೇಡ್ತೀರಿ? ಒಂದು ಒಳ್ಳೆ ಕೆಲಸ ಸಿಗಲಿ, ಆರೋಗ್ಯ ಸಿಗಲಿ, ಸಮಾಧಾನ ಸಿಗಲಿ, ನಮ್ಮ ಮಕ್ಕಳಿಗೆ ಒಳ್ಳೆ ನೆಂಟಸ್ಥನ ಸಿಗಲಿ, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಲಿ, ಎಲ್ಲದಕ್ಕೋಸ್ಕರ ಬೇಡ್ತೀರಿ. ಯಾವತ್ತಾದರೂ ಯೇಸು ಹೇಳಿದ್ರು ಲೂಕನ ಸುವಾರ್ತೆ ಅಧ್ಯಾಯ 11 ವಾಕ್ಯ 11ರಲ್ಲಿ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಒಳ್ಳೆಯವರಾದ ದೇವರು ಅವರಲ್ಲಿ ಬೇಡಿಕೊಳ್ಳುವವರಿಗೆ ಪವಿತ್ರಾತ್ಮರವರನ್ನೇ ಕೊಡುವುದಿಲ್ಲವೇ? ನಿಮ್ಮಲ್ಲಿ ಇಲ್ಲಿ ಕುಳಿತುಕೊಂಡವರು ಎಷ್ಟು ಜನ ದೇವರು ನನಗೆ ಪವಿತ್ರಾತ್ಮ ಕೊಡಿ ಅಂತ ಬೇಡಿದ್ದೀರಿ ಹೇಳಿ? ಎಷ್ಟು ಜನ ನೀವು ದೇವರೇ ನನಗೆ ಪವಿತ್ರಾತ್ಮ ಕೊಡಿ ಅದಕ್ಕಾಗಿ ಬೇಡ್ತಾ ಇಲ್ಲ? ನಾವು ಅದಕ್ಕಾಗಿ ನಾವು ಬೇಡಿದ್ದು ನಮಗೆ ಸಿಗ್ತಾ ಇಲ್ಲ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವತ್ತು ದೇವರೇ ನೀನು ಅನುಗ್ರಹಿಸುವ ಪವಿತ್ರಾತ್ಮ ನನಗೆ ಕೊಡಿ ಅಂತ ಬೇಡೋಣ. ಕೇಳಿದವರಿಗೆ ಕೊಡುವೆನು, ತಟ್ಟಿದವರಿಗೆ ತೆರೆಯುವೆನು. ಕೇಳಿದವರಿಗೆ ಕೊಡುವೆನು, ತಟ್ಟಿದವರಿಗೆ ತೆರೆಯುವೆನು. ಹುಡುಕಿದವರಿಗೆ ಸಿಗುವೆನೆಂದು ನೀನೇ ಹೇಳಿಲ್ಲವೇ? ಹುಡುಕಿದವರಿಗೆ ಸಿಗುವೆನೆಂದು ನೀನೇ ಹೇಳಿಲ್ಲವೇ? ಮತ್ತೊಮ್ಮೆ, ತಟ್ಟಿದವರಿಗೆ ತೆರೆಯುವೆನು. ಏನ್ ತಟ್ಟುದು, ಏನ್ ತೆರೆಯುವುದು? ಏನ್ ತಟ್ತೀರಿ? ಯೂಶುವಲಿ ಮುಚ್ಚಿದ ಬಾಗಿಲನ್ನು ತಟ್ತೀರಾ? ಪ್ರಿಯರೇ, ನಮ್ಮ ಕಪಟತನದಿಂದಾಗಿ, ನಮ್ಮ ಕೆಟ್ಟತನದಿಂದಾಗಿ, ನನ್ನ ಪಾಪದಿಂದಾಗಿ ಯಾವತ್ತು ಸ್ವರ್ಗದ ಬಾಗಿಲುಗಳು ನಮಗೆ ಮುಚ್ಚಿ ಹೋಗಿವೆ. ಸ್ವಾಮಿ, ಯಾವುದನ್ನು ಬೇರೆ ತಟ್ಟುದು ಬೇಡ, ಸ್ವರ್ಗದ ಬಾಗಿಲನ್ನು ತಟ್ರಿ, ಅದು ತೆರೆಯಲಿ ನಿಮಗೆ, ಅದು ತೆರೆಯಲಿ ನಿಮಗೆ. ನಮ್ಮ ಬೀದರ್ನಲ್ಲಿ ಒಂದು ಸುಂದರವಾದ ಹಾಡು ಹಾಡ್ತಾರ್ರಿ. ಏನ್ ಹಾಡಂದ್ರೆ, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಸ್ವರ್ಗ ರಾಜ್ಯ ಸೇರೋದಿಲ್ಲ. ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಸ್ವರ್ಗ ರಾಜ್ಯ ಸೇರೋದೆಲ್ಲ. ನಾನು ಗುಡಿಗೆ ಹೋದೆನಲ್ಲ, ನನಗೆ ಯಾಕೆ ಸ್ವರ್ಗ ಇಲ್ಲ? ನಾನು ಗುಡಿಗೆ ಹೋದೆನಲ್ಲ, ನನಗೆ ಯಾಕೆ ಸ್ವರ್ಗ ಇಲ್ಲ? ದೇವರು ಹೇಳಿದರಲ್ಲ, ನೀವು ನನಗೆ ಗೊತ್ತೇ ಇಲ್ಲ. ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಸ್ವರ್ಗ ರಾಜ್ಯ ಸೇರೋದಿಲ್ಲ. ನಾನು ವಚನ ಓದಿದೆನಲ್ಲ, ನನಗೆ ಯಾಕೆ ಸ್ವರ್ಗ ಇಲ್ಲ? ನಾನು ವಚನ ಓದಿದೆನಲ್ಲ, ನನಗೆ ಯಾಕೆ ಸ್ವರ್ಗ ಇಲ್ಲ? ದೇವರು ಹೇಳಿದನಲ್ಲ, ನೀನು ನನಗೆ ಗೊತ್ತೇ ಇಲ್ಲ. ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಸ್ವರ್ಗ ರಾಜ್ಯ ಸೇರೋದಿಲ್ಲ. ಚಪ್ಪಾಳೆ ಕೊಡಿ, ಎಷ್ಟು ಸುಂದರವಾದ ಹಾಡು ನೋಡಿ. ಹೌದು ಪ್ರಿಯರೇ, ದೇವರ ವಾಕ್ಯ ಭರಿತವಾದಂತಹ ಹಾಡಿದು. ನಾವಿವತ್ತು ತಟ್ಟಿರಿ ನಿಮಗೆ ತೆರೆಯಲಾಗುವುದು ಅಂತ ಯೇಸುಸ್ವಾಮಿ ಏನ್ ಹೇಳ್ತಾರೋ, ಸ್ವರ್ಗದ ಬಾಗಿಲು ನಿಮ್ಗೆ ಯಾವಾಗೋ ಮುಚ್ಚಿ ಹೋಗಿದೆ ಪ್ರಿಯರೇ, ಆ ಸ್ವರ್ಗದ ಬಾಗಿಲನ್ನು ತಟ್ಟಿರಿ. ಈಗೋ ನೀವು ತಟ್ಟುತ್ತಾ ನಿಂತಿದ್ದೇನೆ. ಇವತ್ತು ಯೇಸು ಮಾತ್ರ ತಡ್ತಾ ಇದ್ದಾರೆ ನಮ್ಮ ಬಾಗಿಲಿಗೆ, ನಾವು ತಡ್ತಾ ಇದ್ದೇವೆ. ಕೇಳಿದವರಿಗೆ ಕೊಡುವೆನು, ತಟ್ಟಿದವರಿಗೆ ತೆರೆಯುವೆನು, ಹುಡುಕಿದವರಿಗೆ ಸಿಗುವೆನು ಅಂತ ಯೇಸುಸ್ವಾಮಿ ಹೇಳಿದ್ರು. ಏನು ಹುಡುಕುದು ಏನ್ ಸಿಗ್ತದೆ? ಏನು ಹುಡುಕಿದ ಏನ್ ಸಿಗ್ತದೆ ಅಪ್ಪ? ಅಣ್ಣ, ಏನು ಹುಡುಕಿರಿ? ಏನೋ ಕಳ್ಕೊಂಡೆವು, ಏನೋ ಕಳ್ಕೊಂಡೆವು, ಏನೋ ಹುಡುಕ್ಬೇಕಾಗ್ತದೆ. ಈಗ ಕಳೆದುದನ್ನು ಮಾತ್ರ ಹುಡುಕ್ಬೇಕಲ್ವಾ? ಹೌದಲ್ವಾ ಪ್ರಿಯರೇ? ಎಲ್ಲಿ ಕಳೆ
ಕಳೆದುಕೊಂಡೆ, ನೀ ಎಲ್ಲಿ ಕಳೆದುಕೊಂಡೆ, ಎಲ್ಲೋ ಕಳೆದುಕೊಂಡು ಮತ್ತೆಲ್ಲೋ ಹುಡುಕುತ್ತಿರುವೆ ಮನುಜ, ಮತ್ತೆಲ್ಲೋ ಹುಡುಕುತ್ತಿರುವೆ. ಏನ್ ಕಳ್ಕೊಂಡವಪ್ಪ ನಾವು ನಮ್ಮ ಬದುಕಿನಲ್ಲಿ? ಅಲ್ಲಿ ಚಿಕ್ಕ ಮಗು ನೋಡಿ ಚಪ್ಪಲಿ ಕೈಗಳನ್ನು ಹಿಡ್ಕೊಂಡು ಓಡಾಡ್ತಾ ಇದೆ. ಎಷ್ಟೊಂದು ಮುಗ್ಧತೆ ನೋಡಿ. ಅದಕ್ಕೆ ನಾಚಿಕೆ ಎಂಬುದಿಲ್ಲ, ಸಿಟ್ಟೆಂಬುದಿಲ್ಲ, ಕ್ರೋಧ ಎಂಬುದಿಲ್ಲ, ಚಿಂತೆ ಎಂಬುದಿಲ್ಲ, ಬೇಸರ ಎಂಬುದಿಲ್ಲ, ಹೊಟ್ಟೆ ಕಿಚ್ಚು ಎಂಬುದಿಲ್ಲ, ಏನೇ ಟೆನ್ಷನೇ ಇಲ್ಲ ನೋಡ್ರಿ ಪ್ರಿಯರೇ. ಅದಕ್ಕೆ ಇಲ್ಲದೆಲ್ಲ ನಮ್ಗೆ ತುಂಬಿಕೊಂಡಿದೆ ನಾವು. ಆ ಚಿಕ್ಕ ಮಗು ಇನ್ನು ಸ್ವಲ್ಪ ವರ್ಷಗಳಲ್ಲಿ ಅದೆಲ್ಲವನ್ನು ಕಳ್ಕೊಳ್ತದೆ ರೀ. ಸಮಾಧಾನ ಕಳ್ಕೊಳ್ತದೆ, ಶಾಂತಿ ಕಳ್ಕೊಳ್ತದೆ, ನೆಮ್ಮದಿ ಕಳ್ಕೊಳ್ತದೆ, ಮುಗ್ಧತೆ ಕಳ್ಕೊಳ್ತದೆ. ಒಟ್ಟಾಗಿ ಹೇಳುದಾದ್ರೆ ಮುಗ್ಧತನ ಕಳ್ಕೊಳ್ತದೆ. ಇಲ್ಲಿ ಕುಳಿತವರು ನಾನು ಮುಗ್ಧ ಇದ್ದೇನೆ ಅಂತ ಹೇಳುವವರು ಎಷ್ಟು ಜನ ಇದ್ದೀರಿ ಹೇಳಿ? ಯಾರಿದ್ದೀರಿ ನೀವು? ನಾನು ಮುಗ್ಧನಿದ್ದೇನೆ ಅಂತ ಹೇಳಿಕೊಳ್ಳುವವರು ಎಷ್ಟು ಜನ ಇದ್ದೀರಿ? ನಾವು ಯಾವತ್ತೋ ಎಲ್ಲೋ ನಮ್ಮ ಮುಗ್ಧತನೆಯನ್ನು ಕಳ್ಕೊಂಡೆವು. ಒಬ್ಬ ಮುದುಕ ಲೈಟ್ ಕಂಬದ ಕೆಳಗೆ ಏನೋ ಹುಡುಕ್ತಾ ಇದ್ದಾನೆ. ಇನ್ನು 4 ಜನ ಬಂದ್ರು, ಮುತ್ಯ ಏನೋ ಹುಡುಕ್ತಾ ಇದ್ದಾನೆ, ಏನಪ್ಪ ಹುಡುಕ್ತಾ ಇದ್ದಾನೆ ಅಂತ ನೋಡೋಣ. ಅವ್ರು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನೋ ಬೆಳ್ಳಿ ಬಂಗಾರ ಬಿದ್ದಿರ್ಬೇಕಪ್ಪ, ನಮ್ಗೆ ಸಿಕ್ಕಿದ್ರೆ ನಮ್ದಾಯ್ತದಲ್ಲ ಅಂತೇಳಿ 1 ತಾಸು 2 ತಾಸು 3 ತಾಸು ಹುಡುಕಿದ ಮೇಲೆ ಆ ಜನರು ಮುದುಕನ ಹತ್ರ ಕೇಳ್ತಾರೆ, ಆ ಅಜ್ಜ ಏನು ಹುಡುಕ್ತಾ ಇದ್ದೀನಿ? ನಾನು ಸೂಜಿ ಹುಡುಕ್ತಾ ಇದ್ದೇನೆ ಈ ಲೈಟ್ ಕಂಬದ ಕೆಳಗಡೆ. ಹೌದು, ಎಲ್ಲಿ ಕಳೆದೋಯ್ತು? ಮನೆಯಲ್ಲಿ ಕಳೆದೋಯ್ತು. ಎಲ್ಲಿ ಯಾಕಪ್ಪ ಹುಡುಕ್ತಾ ಇದ್ದಿ? ಇಲ್ಲಿ ಲೈಟ್ ಇದೆ, ಅದಕ್ಕೋಸ್ಕರ ಇಲ್ಲಿ ಹುಡುಕ್ತಾ ಇದ್ದೇನೆ. ಪ್ರಿಯರೇ, ಸಮಾಧಾನ, ಸಂತೋಷ, ನೆಮ್ಮದಿ ಎಲ್ಲೆಲ್ಲೋ ಕಳ್ಕೊಂಡು ಎಲ್ಲೆಲ್ಲಿ ಹುಡುಕ್ಲಿಕ್ಕೆ ಹೋಗ್ತದೆ. ಇಲ್ಲಿ ನೀವು ಇಲ್ಲಿ ಕಳ್ಕೊಂಡಿಲ್ಲ ಸಮಾಧಾನ, ಆದ್ರೆ ಇಲ್ಲಿ ಬಂದಿದ್ದೀರಪ್ಪ ಸಮಾಧಾನ ಹುಡುಕ್ಲಿಕ್ಕೆ. ಅದಕ್ಕೆ ನಮ್ಮ ಊರಲ್ಲಿ ಸಮಾಧಾನ ನಿನ್ನ ನಾಮ ಕ್ರಿಸ್ತೇಸುವೆ, ಸಮಾಧಾನ ನಿನ್ನ ನಾಮ. ಚಪ್ಪಾಳೆ. ಸಮಾಧಾನ ನಿನ್ನ ನಾಮ ಕ್ರಿಸ್ತೇಸುವೆ, ಸಮಾಧಾನ ನಿನ್ನ ನಾಮ. ಸಮಾಧಾನ ನಿನ್ನ ನಾಮ ಕ್ರಿಸ್ತೇಸುವೆ, ಸಮಾಧಾನ ನಿನ್ನ ನಾಮ. ಮನದಲ್ಲಿ ಸಮಾಧಾನ, ಮನೆಯಲ್ಲಿ ಸಮಾಧಾನ, ಮನೆಯಲ್ಲಿ ಸಮಾಧಾನ, ಮನೆಯಲ್ಲಿ ಸಮಾಧಾನ. ಸಮಾಧಾನ ನಿನ್ನ ನಾಮ ಕ್ರಿಸ್ತೇಸುವೆ, ಸಮಾಧಾನ ನಿನ್ನ ನಾಮ. ಸಮಾಧಾನ ನಿನ್ನ ನಾಮ ಕ್ರಿಸ್ತೇಸುವೆ, ಸಮಾಧಾನ ನಿನ್ನ ನಾಮ. ಹೌದು, ಯೇಸುವಿನ ನಾಮದಲ್ಲಿ ಮಾತ್ರ ಸಮಾಧಾನ. ಯಾಕಂದ್ರೆ ಯೇಸು ಒಬ್ಬರು ಹೇಳಿದ್ರು, ನಾನು ನನ್ನ ಸಮಾಧಾನ ನಿಮ್ಗೆ ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ಅವರ ಒಳಗಡೆ ಇದ್ದದ್ದು ಸಮಾಧಾನ ಮಾತ್ರ. ತುಂಬಾ ಸಮಾಧಾನ. ಎಷ್ಟು ಸಮಾಧಾನ ಅಂದ್ರೆ ಶಿಲುಬೆ ಮೇಲೆ ಯೇಸುವಿನ ಮುಖ ನೋಡ್ರಿ ಪ್ರಿಯರೇ. ಶಿಲುಬೆಯಿಂದ ನನ್ನ ನೋಡುವ ಕರುಣಾಮಯನೇ, ನಿನ್ನ ಮುಖವು ನೋಡಲೆ ನನಗೆ ಎಂದು ಧೈರ್ಯ ಸಾಲದು. ನನ್ನ ಮುಖದಲ್ಲಿ ಇಷ್ಟೊಂದು ಆತಂಕ, ಭಯ, ಟೆನ್ಷನ್, ಚಿಂತೆ, ಬೇಸರ, ಸೋಲು, ನಿರಾಶೆ, ಸಾಲಬಾಧೆ, ಕೌಟುಂಬಿಕ ಸಮಸ್ಯೆಗಳು ಎಲ್ಲ ಹಿಡ್ಕೊಂಡು ತುಂಬಾ ಸಮಾಧಾನದಲ್ಲಿರುವಂತಹ ಶಿಲುಬೆ ಮೇಲಿನ ಯೇಸುವನ್ನು ಮುಖ ನೋಡ್ಲಿಕ್ಕೆ ನಮ್ಗೆ ಕೆಲವೊಮ್ಮೆ ಆಗಲ್ಲ, ಖಂಡಿತ ಆಗಲ್ಲ ಪ್ರಿಯರೇ. ಆದ್ದರಿಂದ ಸಮಾಧಾನ ಒಳಗಡೆ ಇದೆ, ಹೊರಗಡೆ ಹುಡುಕ್ತಾವೆ. ಗಂಡ ಹೆಂಡತಿಯಲ್ಲಿ, ತಂದೆ ತಾಯಿ ಮಕ್ಕಳಲ್ಲಿ ಸಮಾಧಾನ ಹುಡುಕ್ತಾ ಇದ್ದಾರೆ. ಸಮಾಧಾನ ಒಳಗಡೆನೇ ಇದೆ, ಒಳಗಡೆನೇ ಇದೆ ಪ್ರಿಯರೇ. ದೇವರು ನಮ್ಮನ್ನು ಬಹಳ ಪ್ರೀತಿಸ್ತಾರೆ. ಅದಕ್ಕಾಗಿ ನಮಗೆ ಇವತ್ತಿಲ್ಲಿ ಬರಮಾಡಿದ. ನಾನು ಚಿಕ್ಕ ಕಥೆ ಹೇಳ್ತೇನೆ ಕೇಳ್ರಿ. ಒಬ್ಬ ತಂದೆ ತಾಯಿಗೆ 4 ಜನ ಮಕ್ಕಳಿದ್ರು. ನಮ್ಮ ಊರಲ್ಲಿ ಬರಗಾಲ ಬಂದಿತ್ತು ನೋಡಿ, ಬಹಳ ಬರಗಾಲ ಬಂದಾಗ ನಮ್ಮೂರಿನ ಜನ ಏನ್ ಮಾಡ್ತಾರೆ ಅಂದ್ರೆ, ಅವರ ಮನೆಗಳಿಗೆ, ಚಿಕ್ಕ ಚಿಕ್ಕ ಮನೆಗಳು, ತಗಡದ ಮನೆಗಳಿಗೆ ತಗಡಗಳನ್ನು ಮುಚ್ಚಿ ಹೈದರಾಬಾದ್, ಬೆಂಗಳೂರು, ಪೂನಾ, ಮಡ್ರಾಸ್ ಇದೆಲ್ಲ ಕೆಲಸಕ್ಕೆ ಹೋಗ್ತಾರಪ್ಪ ಅವರ ಮಕ್ಕಳನ್ನು ಕರ್ಕೊಂಡು. 3 ವರ್ಷ ಬರಗಾಲ ಬಂತು. ನಾನು ಬೀದರಲ್ಲಿದ್ದೇನೆ. ಒಂದೊಂದ್ಸಲ 3 ವರ್ಷ 4 ವರ್ಷ ಮಳೆನೇ ಬರಲ್ರಿ. ಜನ ಏನ್ ಮಾಡ್ತಾರೆ ಪಾಪ, ಗುಳೆ ಹೋಗ್ತಾರೆ. ಹೀಗೆ ಒಂದು ಊರಿಗೆ ಬರಗಾಲ ಬಂತು. ಈ ತಂದೆ ತಾಯಿ ಏನ್ ಮಾಡ್ತಾರೆ, ಇದ್ದುದೆಲ್ಲ ಬೆಳ್ಳಿ ಬಂಗಾರ ಮಾರಿದ್ರು, ಆಹಾರ ಸಾಮಗ್ರಿ ತಂದ್ರು, ಅದು ಖಾಲಿ ಆಯ್ತ್ರಿ. ಇದು ದನ ಕರುಗಳನ್ನು ಮಾರಿದ್ರು, ಅದು ಬಿ ಖಾಲಿ ಆಯ್ತ್ರಿ. ಇನ್ನು ಏನ್ ಮಾರ್ಲಿಕ್ಕಿಲ್ಲ ಅಂತ ಹೇಳುವಾಗ ಈ ತಂದೆ ತಾಯಿ 4 ಜನ ಗಂಡು ಮಕ್ಕಳಿದ್ದಾರೆ. ಗಂಡು ಮಕ್ಕಳಲ್ಲಿ ಒಬ್ಬನನ್ನು ಮಾರಿ ಬಿಡೋಣ ಅಂತ ನಿರ್ಧಾರ ಮಾಡ್ತಾರೆ. ಸಂಜೆ ಹೊತ್ತು 4 ಜನ ಗಂಡು ಮಕ್ಕಳು ಮಲಗಿದ್ದಾರೆ, ಚಿಕ್ಕವರು. ಇಲ್ಲಿ ಯಾರನ್ನು ಮಾರೋಣ? ತಂದೆ ತಾಯಿ ಇಬ್ರು ತರ್ಕ ಮಾಡ್ತಾ ಇದ್ದಾರೆ.
ತಂದೆ ಹೇಳ್ತಾನೆ, ದೊಡ್ಡ ಮಗನನ್ನು ಮಾರೋದು ಬೇಡ, ಯಾಕಂದ್ರೆ ದೇವ್ರು ಕೊಟ್ಟ ನಮ್ಗೆ ಮೊದಲ ಫಲ ನೋಡ್ರಿ, ಅವನನ್ನು ಮಾರೋದು ಬೇಡ. ಆಗ ತಾಯಿ ಹೇಳ್ತಾಳ್ರಿ, ತಾಯಿ ಏನ್ ಹೇಳ್ತಾಳೆ ಅಂದ್ರೆ, ಎರಡನೇ ಮಗ ನಿಮ್ಮಪ್ಲೆ ಕಾಣ್ತಾನ್ರಿ, ನಿಮ್ಮ ಹಾಗೆ ಕಾಣ್ತಾನೆ, ಅವನ ತಂದೆ ಹಾಗೆ ಕಾಣ್ತಾನೆ, ನನಗೆ ಅವನಂದ್ರೆ ತುಂಬಾ ಪ್ರೀತಿ, ಅವನನ್ನು ಮಾರೋದು ಬೇಡ. ಈಗ ಫಸ್ಟ್ ಮಾಡೋದು ಬೇಡ, ಎರಡನೇದು ಮಾರೋದು ಬೇಡ. ಆಗ ತಂದೆ ಹೇಳಿದ, ಆ ಮೂರನೇ ಮಗ ಇದ್ದಾನೆ ನೋಡು, ಅವನ್ ನಿನ್ನಾಗೆ ಕಾಣ್ತಾನೆ, ಎಷ್ಟು ಚಂದ ಇದ್ದಾನೆ, ಅವನ್ ನೋಡುವಾಗ ನನಗೆ ಸಮಾಧಾನ ಅನಿಸ್ತದೆ. ನೀನು ನನ್ನ ಮೊದಲು ಸತ್ತು ಹೋದ್ರೆ ಅವನನ್ನು ನೋಡಿ ಆದ್ರೆ ನಾನು ಸಮಾಧಾನ ಪಡ್ತೇನೆ, ಅವನಿಗೆ ಮಾರೋದು ಬೇಡ. ಆಯ್ತ್ರಿ, ಒಂದು ಮಾರೋದು ಬೇಡ, ಎರಡನೇದು ಮಾರೋದು ಬೇಡ, ಮೂರನೇದು ಮಾಡೋದು ಬೇಡ, ಉಳಿದವನು ನಾಲ್ಕನೇವನು. ಈ ತಂದೆ ತಾಯಿ ಇಬ್ರು ಹೇಳ್ತಾರ್ರಿ, ಏನ್ ಹೇಳ್ತಾರೆ ಅಂದ್ರೆ, ಆ ನಾಲ್ಕನೇವನನ್ನು ಮಾರೋದು ಬೇಡ, ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಅವನು ಬಹಳ ಚಿಕ್ಕವ, ಅವನಂದ್ರೆ ನಮ್ಗೆ ಇಬ್ಬರಿಗೂ ಪ್ರೀತಿ. ಈಗ ಯಾರನ್ನು ಮಾರೋಣ ಹೇಳಿ? ಒಬ್ಬನನ್ನು ಮೊದಲನೇವನು ಮಾರೋದು ಬೇಡ, ಎರಡನೇವನನ್ನು ಮಾರೋದು ಬೇಡ, ಮೂರನೇವನನ್ನು ಕೂಡ ಬೇಡ, ನಾಲ್ಕನೇವನು ಬೇಡ. ತಂದೆ ತಾಯಿ ಹೇಳ್ತಾರೆ, ಯಾರನ್ನು ಮಾರೋದು ಬೇಡ, ನಾವು ಸತ್ರೆ ಎಲ್ಲರೂ ಒಟ್ಟಿಗೆ ಸಾಯ. ನಿಮ್ಗೆ 4 ಅಲ್ಲ 5 ಅಲ್ಲ 10 12 ಮಕ್ಕಳಿದ್ರು ಕೂಡ ಒಬ್ಬರನ್ನು ಮಾರ್ಲಿಕ್ಕೆ ನೀವು ಯಾರಾದ್ರೂ ರೆಡಿ ಇದ್ದೀರೇನು? ಗುಲಾಮತನಕ್ಕೆ ಮಾರ್ಲಿಕ್ಕೆ ರೆಡಿ ಇದ್ದೀರೇನು? ಪ್ರಿಯರೇ, ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ನೋಡ್ರಿ. ಏಕೈಕ ಪುತ್ರನನ್ನು ನಮ್ಮೆಲ್ಲರಿಗ ರಕ್ಷಣೆಗಾಗಿ ದೇವರು ಕಳಿಸಿದ್ರು. ಆದ್ದರಿಂದ ರೋಮನರಿಗೆ ಬರೆದ ಪತ್ರ 18:32 ದೇವರ ವಾಕ್ಯ ಇರ್ತದೆ, ದೇವರು ತಮ್ಮ ಸ್ವಂತ ಪುತ್ರನನ್ನು ನಮಗೆಲ್ಲರಿಗಾಗಿ ದಾರಿ ಏರಲು ಹಿಂಜರಿಯಲಿಲ್ಲ, ತನ್ನ ಸ್ವಂತ ಪುತ್ರನನ್ನೇ ನಮಗೆಲ್ಲರಿಗಾಗಿ ಕೊಡಲು ಹಿಂಜರಿಯದ ದೇವರು ಮತ್ತೇನನ್ನು ತಾನೇ ನಮಗೆ ಕೊಡಲು ಹಿಂಜರಿತಾರೆ ಹೇಳಿ? ಚಪ್ಪಾಳೆ ಕೊಡಿ. ಇಂಥ ಪ್ರೀತಿ ಪ್ರಿಯರೇ, ಇದು ದೇವರ ಪ್ರೀತಿ. ತನ್ನ ಏಕೈಕ ಪುತ್ರನನ್ನು ನಮ್ಮೆಲ್ಲರಿಗಾಗಿ ನೋಡಿ, ಬೆಳ್ಳಿಯಿಂದ ಅಲ್ಲ, ಬಂಗಾರದಿಂದ ಅಲ್ಲ, ಯೇಸುವಿನ ರಕ್ತದಿಂದ ಬಿಡುಗಡೆ ನೋಡಿ. ಯೇಸುವಿನ ಒಂದು ಹನಿ ರಕ್ತದಿಂದ 1 ಕೋಟಿ ಜನರನ್ನು ಕೊಂಡುಕೊಳ್ಳುವ ಶಕ್ತಿ ಇದೆ ಅಂತ ಒಪ್ತೀರಾ? ಚಪ್ಪಾಳೆ ಕೊಡಿ. ಹೌದು ಪ್ರಿಯರೇ, ಆದ್ದರಿಂದ ಎಂಥ ಒಳ್ಳೆ ದೇವರು ನೀ ಯೇಸಯ್ಯ, ನನ್ನ ದುಃಖ ದೂರವಾಯಿತಲ್ಲ ನಿನ್ನ ಕಾಣಲು, ನನ್ನ ದುಃಖ ದೂರವಾಯಿತಲ್ಲ ನಿನ್ನ ಕಾಣಲು. ನಾವು ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ನಮ್ಗೆ ಏನಾದ್ರೂ ಅದ್ಭುತ ನಡೆದ್ರೆ ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್ ಅಂತ ಹೇಳ್ತೇವೆ, ಹೌದಾ? ಇಲ್ಲದಿದ್ರೆ ಓ ಮೈ ಗುಡ್ನೆಸ್, ಓ ಮೈ ಗುಡ್ನೆಸ್, ಓ ಮೈ ಗುಡ್ನೆಸ್. ಇಸ್ ದೇರ್ ಎನಿ ಡಿಫರೆನ್ಸ್ ಬಿಟ್ವೀನ್ ಓ ಮೈ ಗಾಡ್ ಅಂಡ್ ಓ ಮೈ ಗುಡ್ನೆಸ್? ವ್ಯತ್ಯಾಸ ಇದೆ ಏನ್ರಿ? ಓ ಮೈ ಗಾಡಿಗೂ ಓ ಮೈ ಗುಡ್ನೆಸ್ಗೂ ವ್ಯತ್ಯಾಸ ಇದೆ ಏನ್ರಿ? ಇಲ್ಲ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗುಡ್ನೆಸ್, ಗಾಡ್ ಇಸ್ ಸೋ ಗುಡ್, ಗಾಡ್ ಇಸ್ ಸೋ ಗುಡ್. ಅದರಿಂದ ದೇವರ ಪ್ರೀತಿಯ ಅನುಭವ ಆಗ್ಬೇಕಾದ್ರೆ, ದೇವರ ಪ್ರೀತಿಯ ಅನುಭವ ಕೆಲವರಿಗೆ ನಮ್ಗೆ ಅರ್ಥನೇ ಆಗುದಿಲ್ಲ. ದೇವರ ಪ್ರೀತಿ, ಆ ದೇವರು ನಮ್ಮನ್ನು ಪ್ರೀತಿಸ್ತಾರೆ ಅಂತ ಹೇಳ್ತೀರಾ, ಹ್ಯಾಂಗ ಅರ್ಥ ಆಗ್ಬೇಕು? ಹ್ಯಾಂಗ ಅರ್ಥ ಆಗ್ಬೇಕು? ಒಬ್ಬರಿಗೆ ಗೊತ್ತಾಗಿಲ್ಲ ದೇವರು ನಮ್ಮನ್ನು ಪ್ರೀತಿಸ್ತಾರೆ ಅಂತ. ದೇವರು ನಮ್ಮ ಒಳಗಡೆ ಇದ್ದಾರೆ ಅಂತ ಅರ್ಥ ಆಗ್ಬೇಕಾದ್ರೆ ಏನ್ ಮಾಡೋಣ? ನೆಲ್ಸನ್ ಮಂಡೇಲ ಒಂದು ಮಾತು ಹೇಳಿದ್ರು, ಗಾಡ್ ಲವ್ಸ್ us enough to live within us. ದೇವರು ನಮ್ಮನ್ನು ಪ್ರೀತಿಸ್ತಾರೆ ಎಷ್ಟರವರೆಗೆ ಅಂದ್ರೆ ನಮ್ಮ ಒಳಗಡೆ ಜೀವಿಸುವಷ್ಟು. ನಾನು ನನ್ನ ತಂದೆ ತಾಯಿಯನ್ನು ಪ್ರೀತಿಸ್ತೇನೆ, ನನ್ನ ಒಳಗಡೆ ಅವರು ಜೀವಿಸ್ತಾರೆ. ಯಾರೋ ಒಬ್ಬ ಯುವತಿಯನ್ನು ಪ್ರೀತಿಸ್ತಾನೆ, ಆ ಯುವತಿ ಅವನ ಕನಸಿನಲ್ಲಿ, ಮನಸ್ಸಿನಲ್ಲಿ, ಕಣದಲ್ಲಿ, ಅಣುಕಣದಲ್ಲಿ ಅವಳು ಜೀವಿಸ್ತಾಳೆ. ಆ ಹುಡುಗಿಯೇ ತುಂಬಿಕೊಂಡಿರ್ತಾಳೆ. ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಯಾವತ್ತಾದ್ರೂ ನಿಮ್ಗೆ ಅನುಭವ ಆಗಿದೆ? ನಿಮ್ಮ ಅನುಕಣದಲ್ಲಿ, ನಿಮ್ಮ ರಕ್ತದ ಕಣದಲ್ಲಿ ಅಯ್ಯಯ್ಯೋ ದೇವರು ನನ್ನೊಳಗೆ ಇದ್ದಾರೆ ಎಂಬುದು ಅರ್ಥ ಆಗಲ್ಲ. ಕೆಲವೊಮ್ಮೆ ನಮ್ಗೆ ಅರ್ಥ ಆಗಲ್ರಿ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಒಂದು ದೊಡ್ಡ ಬೆಂಕಿ ಮಾಡಬೇಕು. ಒಂದು ಕಪ್ಪಿರುವಂತ ಕಬ್ಬಿಣವನ್ನು, ಎಷ್ಟು ಉದ್ದದ ಕಬ್ಬಿಣವನ್ನು ತಂದು ಆ ಬೆಂಕಿ ಒಳಗಡೆ ಹಾಕ್ಬೇಕು. ಅರ್ಧ ಗಂಟೆ ನಂತರ ಆ ಕಬ್ಬಿಣವನ್ನು ತೆಗೆಯೋಣ. ಕಪ್ಪಿದ್ದ ಕಬ್ಬಿಣ ಏನಾಯ್ತದ್ರಿ? ಕೆಂಪಾಯ್ತದ? ಈಗ ನನಗೆ ಹೇಳ್ರಿ, ಕಬ್ಬಿಣದ ಒಳಗೆ ಬೆಂಕಿಯ, ಬೆಂಕಿ ಒಳಗೆ ಕಬ್ಬಿಣನ? ಕಬ್ಬಿಣದ ಒಳಗಡೆ ಬೆಂಕಿಯ, ಬೆಂಕಿ ಒಳಗಡೆ ಕಬ್ಬಿಣನ? ಬೆಂಕಿ ಒಳಗಡೆ ಕಬ್ಬಿಣ, ಕಬ್ಬಿಣದ ಒಳಗಡೆ ಬೆಂಕಿ ಇಲ್ಲ. ಯು ಕೆನಾಟ್ ಡಿಫರೆನ್ಶಿಯೇಟ್. ಅದು ಬೆಂಕಿ ಒಳಗಡೆ ಏಕಕಾಲದಲ್ಲಿ ಕಬ್ಬಿಣ, ಕಬ್ಬಿಣದ ಒಳಗಡೆ ಏಕಕಾಲದಲ್ಲಿ ಬೆಂಕಿ. ಅದೇ ರೀತಿ ಯಾವತ್ತು ಯಾವ ಕ್ಷಣ ದೇವರನ್ನು ನೆನೆಸ್ತಿರೋ, ನಮ್ದು ಏಸು ಜಾಸ್ತಿ ಆದಷ್ಟು ಅಹಂ ಕಡಿಮೆ ಆಗ್ತದೆ. ಅಹಂ ಜಾಸ್ತಿ ಆದಷ್ಟು ಯೇಸು ಸ್ವಾಮಿ ನಮ್ಮ ಒಳಗಡೆ
ಕಡಿಮೆ ಆಗ್ತಾರೆ. ಇವತ್ತು ಪ್ರಿಯರು ಯೇಸು ಸ್ವಾಮಿ ನಮ್ಮೊಳಗಡೆ ತುಂಬಿ ತುಳುಕ್ಬೇಕಾದ್ರೆ ಯೇಸು ಸ್ವಾಮಿ ಹೇಳಿದ್ರು ಒಂದೇ ಒಂದು ಮಾತು, ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನನ್ನ ಜೊತೆ ಹೇಳಿರಿ, ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಅದನ್ನ ಇವತ್ತು ಏನು ಮಾಡಿದ್ದೀರಿ ಅಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ ಯೋಹಾನ ಸುವಾರ್ತೆ ಅಧ್ಯಾಯ 14ರಲ್ಲಿ, ನಾನು ಜೀವಿಸುವನಾದ್ದರಿಂದ ನೀವು ಕೂಡ ಜೀವಿಸ್ತೀರಿ. ಇಟ್ ಇಸ್ ನಾಟ್ ಯು ಆರ್ ಲಿವಿಂಗ್, ಇಟ್ ಇಸ್ ಜೀಸಸ್ ಹೂ ಲಿವ್ಸ್ ಇನ್ ಅಸ್. ಅದರಿಂದ ಸುಂದರವಾದಂತ ಒಂದು ಗೀತೆ ಇದೆ, ಎಂಥ ಗುರುವ ಕಂಡೇನ ಎನ್ನ ಆತ್ಮದಲ್ಲಿ, ಎಂಥ ಗುರುವ ಕಂಡೇನ. ಈ ಗೀತೆಯನ್ನು ಹಾಡೋಣ. ಎಂಥ ಗುರುವ ಕಂಡೇನ ಎನ್ನಾತ್ಮದಲ್ಲಿ, ಎಂಥ ಗುರುವ ಕಂಡೇನ, ಎನ್ನಾತ್ಮದಲ್ಲಿ ಎಂಥ ಗುರುವ ಕಂಡೇನ, ಎಂಥ ಗುರುವ ಕಂಡೆ ಸಂತೋಷ ಮನದಲ್ಲಿ, ಸಂತೋಷ ಮನದಲ್ಲಿ, ಎಂಥ ಗುರುವ ಕಂಡೆ ಸಂತೋಷ ಮನದಲ್ಲಿ, ಎಂಥ ಗುರುವ ಕಂಡೆ ಸಂತೋಷ ಮನದಲ್ಲಿ, ಸಂತೋಷ ಮನದಲ್ಲಿ, ಸಂತೋಷ ಮನದಲ್ಲಿ, ಎಂಥ ಗುರುವ ಕಂಡೆನ, ಎಂಥ ಗುರುವ ಕಂಡೆನ, ಆತ್ಮದಲ್ಲಿ ಎಂಥ ಗುರುವ ಕಂಡೆನ. ಪಾಪಿ ಜನಕ್ಕೆ ಮೆಚ್ಚಿದ ಎನ್ ಸ್ವಾಮಿ, ಪಾಪಾದಿ ದೂರ ಮಾಡಿದ. ಪಾಪಿ ಜನಕ್ಕೆ ಮೆಚ್ಚಿದ ಎನ್ ಸ್ವಾಮಿ, ಪಾಪಾದಿ ದೂರ ಮಾಡಿದ. ಎಂಥ ಗುರುವ ಕಂಡೇನ ಎನ್ನಾತ್ಮದಲ್ಲಿ, ಎಂಥ ಗುರುವ ಕಂಡೇನ. ಬಂಧು ಬಳಗ ಬಂದರು ಸ್ವಾಮಿಯ ಮುಂದೆ ಬಂದುತ್ತ ನಿಂತಿಹರು. ಬಂಧು ಬಳಗ ಬಂದರು ಸ್ವಾಮಿಯ ಮುಂದೆ ನಿಂತರು. ತಂದೆಯ ಚಿತ್ತದಂತೆ ನಡೆಯುವ ಜನಕ್ಕೆ, ತಂದೆಯ ಚಿತ್ತದಂತೆ ನಡೆಯುವ ಜನಕ್ಕೆ, ಎನ್ನ ಬಳಗವೆಂದರು ಎನ್ ಸ್ವಾಮಿ, ಎಂಥ ಗುರುವ ಕಂಡೇನ ಎನ್ನಾತ್ಮದಲ್ಲಿ, ಎಂಥ ಗುರುವ ಕಂಡೇನ. ಯೇಸುವಂತ ದೇವರು ಇನ್ನೊಬ್ಬರಿಲ್ಲ ಪ್ರಿಯರೇ. ಯಾಕೆಂದ್ರೆ ಪಾಪಿಗಳನ್ನು ಪ್ರೀತಿಸುವ ದೇವರು ಒಬ್ಬರಿದ್ರೆ ಆದ್ರೆ ಅದು ಯೇಸು ಸ್ವಾಮಿ. ಪಾಪಿಗಳಿಗಾಗಿ ಬಂದವರಾದರೆ ಫುಲ್ಟನ್ ಜೇಷನ್ ಬರಹಗಾರ ಬರೀತಾರೆ, ಗಾಡ್ ಕೇಮ್ ಟು ದಿಸ್ ವರ್ಲ್ಡ್ ಫ್ರಮ್ ದ ಬ್ಯಾಕ್ ಡೋರ್ಸ್ ಅಂತೇಳಿ. ದೇವರು ಮನೆಯ ಹಿಂಬಾಗಿಲಿನಿಂದ ಬಂದವರಂತೆ ಈ ಭೂಲೋಕಕ್ಕೆ ಯಾರಿಗೂ ತಿಳಿಯದಾಗೆ ಬಂದರು. ಈ ಭೂಲೋಕ ಸುಂದರವಾದಂತ ಹೂಗಳಿಂದ ಸೃಷ್ಟಿಸಿದ ದೇವರು, ಮುಡಿಸಿದ ದೇವರು ತಾವೊಬ್ಬರು ನಗ್ನರಾಗಿ ಬಂದರು. ಈ ಭೂಲೋಕಕ್ಕೆ ಸೂರ್ಯ ಚಂದ್ರನ ಬೆಳಕನ್ನು ಕೊಟ್ಟಂತ ದೇವರು ಆ ಯೇಸು ಸ್ವಾಮಿ ಕೊರೆಯುವ ಚಳಿಯಲ್ಲಿ ಕತ್ತಲಲ್ಲಿ ಬಂದರು, ಬಡವರಾಗಿ ಬಂದರು. ಪ್ರಿಯರೇ, ಒಂದು ಸಿಂಪಲ್ ಉದಾಹರಣೆ ಕೊಡ್ತೇನೆ. ಈ ಮಂಗಳೂರಿನಲ್ಲಿ ತುಂಬಾ ತೆಂಗಿನಕಾಯಿ ಅವರೇ, ಹೌದಲ್ಲ? ನಮ್ಮ ಗುಲ್ಬರ್ಗದಲ್ಲಿ ತೆಂಗಿನಕಾಯೇ ಇಲ್ಲ. ಆಲೋಚನೆ ಮಾಡೋಣ, ಒಬ್ಬ 10 ರೂಪಾಯಿಗಳಿಗೆ ಒಂದು ತೆಂಗಿನಕಾಯಿ ತಗೊಳ್ತಾನೆ, ಅದನ್ನು ಗುಲ್ಬರ್ಗಕ್ಕೆ ಕೊಂಡೋಗಿ 5 ರೂಪಾಯಿಗೆ ಮಾರ್ತಾ ಇದ್ರು. ಇಲ್ಲಿ ಎಷ್ಟಕ್ಕೆ ತಗೊಳ್ತಿದ್ನು? 10 ರೂಪಾಯಿಗೆ. ಅಲ್ಲಿ ಎಷ್ಟಕ್ಕೆ ಮಾರಿದನು? ಕೆಲವೇ ತಿಂಗಳಲ್ಲಿ ಅವನು ಲಕ್ಷಾಧಿಪತಿ ಆದ. ಹೆಂಗ? ಕೆಲವೇ ತಿಂಗಳಲ್ಲಿ ಅವನು ಲಕ್ಷಾಧಿಪತಿ ಆದನ್ರಿ. ಹೆಂಗಾದ? ನಿಮ್ಗೆ ಗೊತ್ತಾಗಲ್ಲ.
ಅವನು ಮೊದಲು ಕೋಟ್ಯಾಧಿಪತಿ ಇದ್ದ. ಹಾ, ದೇವರು ಮನುಷ್ಯನ ಪ್ರೀತಿಗಾಗಿ ಬಡವರಾದರು. ಎಷ್ಟು ಬಡವರಾದರು ಅಂದ್ರೆ ಪ್ರಿಯರೇ, ಎಷ್ಟು ಬಡವರಾದರು ಅಂದ್ರೆ ಕೊರಿಂಥದವರಿಗೆ ಬರೆದ ಎರಡನೇ ಪತ್ರ ದೇವರ ವಾಕ್ಯ ಹೇಳ್ತದೆ, 8ನೇ ಅಧ್ಯಾಯ ವಾಕ್ಯ 9. 8ನೇ ಅಧ್ಯಾಯ ವಾಕ್ಯ 9ರಲ್ಲಿ, ಪ್ರಭು ಯೇಸು ಕ್ರಿಸ್ತರ ಕೃಪಾಶಕ್ತಿಯನ್ನು ನೀವು ಬಲ್ಲಿರಿ. ಅವರು ತಮ್ಮ ಬಡತನದಿಂದ ನಿಮ್ಮನ್ನು ಶ್ರೀಮಂತವಾಗಿಸಲೆಂದು ತಾವು ಶ್ರೀಮಂತರಾಗಿದ್ದರು, ನಿಮಗೋಸ್ಕರ ಬಡವರಾದರು. ದೇವರು ನಮ್ಮನ್ನು ಪ್ರೀತಿಯಲ್ಲಿ ಶ್ರೀಮಂತಗೊಳಿಸಲು ಬಡವರಾದರು. ನಮ್ಮನ್ನು ಪ್ರೀತಿಸೋದಕ್ಕೋಸ್ಕರ ರಾಜನಂತ ದೇವರು ಗುಲಾಮನಾಗಬೇಕಾಯಿತು. ಪ್ರಿಯರೇ, ಆದ್ದರಿಂದ ದೇವರ ಪ್ರೀತಿ ಎಂತದಂತ ನಾವು ಅರ್ಥ ಮಾಡಿಕೊಳ್ಳೋಣ. ನಮ್ಮನ್ನು ರಕ್ಷಿಸಲು ಅವರು ಸಾಯಬೇಕಾಯಿತು. ಒಂದು ಉದಾಹರಣೆ ಕೊಡ್ತೇನೆ ನಿಮ್ಗೆ. ಹಳೆ ಒಡಂಬಡಿಕೆಯಲ್ಲಿ ಆದಾಮ ಮತ್ತು ಹವ್ವಳು ದೇವರ ಪ್ರೀತಿಯ ವಿರುದ್ಧ ಹೋಗಿ ತಮ್ಮ ಬಟ್ಟೆಗಳನ್ನು ಕಳ್ಕೊಂಡ್ರು, ಅವರು ನಗ್ನರಾದರು. ಆದರೆ ಅದೇ ನಗ್ನ ಸ್ಥಿತಿಯಲ್ಲಿದ್ದ ಮನುಷ್ಯನನ್ನು ಪ್ರೀತಿಸಲಿಕ್ಕೆ ದೇವರು ಯೇಸು ಸ್ವಾಮಿ ರೂಪದಲ್ಲಿ ನಗ್ನರಾಗಿ ಬಂದರು. ಪ್ರಿಯರು ಏನ್ ಮಾಡಿದ್ರು ಅಂದ್ರೆ, ನಮಗೆ ಬಟ್ಟೆ ಕೊಟ್ಟಂತ ದೇವರ ಬಟ್ಟೆಯನ್ನು ಶಿಲುಬೆಯಲ್ಲಿ ನಾವು ಕಳಚಿ ಬಿಟ್ಟೆವು. ನಮಗೆ ಬಟ್ಟೆ ಕೊಟ್ಟಂತ, ಕೃಪಾ ಬಟ್ಟೆಯನ್ನು ಕೊಟ್ಟಂತಹ ದೇವರ ಬಟ್ಟೆಯನ್ನು ನಾವು ಕಳಚಿ ಬಿಟ್ಟೆವು. ಅವರನ್ನೇ ನಾವು ನಗ್ನ ಮಾಡಿದೆವು. ದೇವರು ಮನುಷ್ಯನ ಪ್ರೀತಿಯಲ್ಲಿ ಹುಚ್ಚರಾದರು. ಪ್ರಿಯರೇ, ಈ ದಿವಸ ದೇವರ ಪ್ರೀತಿಯನ್ನು ನಾವು ಅನುಭವಿಸೋಣ. ದೇವರ ಪ್ರೀತಿ ಎಂಥದ್ದು ಅಂದ್ರೆ, ನಮಗೋಸ್ಕರ ಎಷ್ಟರವರೆಗೆ ಹೋಗ್ಲಿಕ್ಕೂ ಸಿದ್ಧರಿದ್ದಾರೆ ಅವರು. ನೋಡಿ, ನಿಮ್ಗೆ ಕೆಲವೊಮ್ಮೆ ಯೇಸುವಿನ ಪ್ರೀತಿ ಬೇಡ ಅಂತ ಅನಿಸಬಹುದು. ಎಮ್ಮಾವಿಗೆ ಹೋಗುತ್ತಿದ್ದಂತ ಶಿಷ್ಯರಿಗೆ ದೇವರ ಪ್ರೀತಿ ಬೇಡ ಅಂತ ಅನುಭವ ಆಯ್ತು. ಬೇಡ, ನಮ್ಗೆ ನಾವು ಹೋಗಿ ಬಿಡೋಣ ಅಂತ. ಆದರೆ ಬೆನ್ನು ಬಿಡದೆ ಅವರ ಹಿಂದೆನೆ ಹೋದ ಅವರನ್ನು ಕರ್ಕೊಂಡು ಬಂದ್ರು. ಇವತ್ತು ಯೇಸು ಒಮ್ಮೆ ನೀನು ಅವರ ಪ್ರೀತಿಗೆ ಸಹಿ ಅಂದ್ರೆ ಸಾಕು, ನಿಮ್ಮನ್ನ ಬೆನ್ನು ಬಿಡದಂತೆ ಕಾಪಾಡುವ ದೇವರು ಯೇಸು ಸ್ವಾಮಿ. ದೇವರು ನಮ್ಮನ್ನು ಬಹಳಷ್ಟು ಪ್ರೀತಿಸ್ತಾರೆ. ಆದ್ದರಿಂದ ಒಳಗೊಳಗೆ ನಮ್ಗೆ ಸಂತೋಷ ಇರ್ಬೇಕ್ರಿ, ನಮ್ಮೊಳಗೆ ಯೇಸು ಸ್ವಾಮಿ ಇದ್ದಾರೆ ಅಂತ. ನಿಮ್ಗೆ ಯಾರಾದ್ರೂ ನಿಮ್ಗೆ ನೀವು ಯೇಸುವಾಗಿ ಕಾಣ್ತೀರಾ ಅಂತ ಒಂದು ಪ್ರಶ್ನೆ ಕೇಳಿದ್ದೀರ? ಯಾರಾದ್ರೂ ನಿಮ್ಗೆ ನೀವು ಯೇಸುವಾಗಿ ಕಾಣ್ತೀರಾ ಅಂತ ಹೇಳಿದ್ದೀರಾ? ಇಲ್ಲ. ನಾವು ಚಿಕ್ಕದಿರುವಾಗ ಏನ್ ಮಾಡ್ತಿದ್ದೇವೆ ಅಂದ್ರೆ, ನಾವು ನನ್ನ ತಂದೆ ಬಟ್ಟೆ ಹಾಕೊಂಡು, ನನ್ನ ತಂಗಿ ತಾಯಿಯ ಬಟ್ಟೆ ಹಾಕೊಂಡು ನಾನು ತಾಯಿಯಾಗಿ ಕಾಣ್ತೇನೆ ಅಂತ ಹೇಳ್ತಿದ್ರು. ದೊಡ್ಡವರಾದೆವು, ನಾವು ತಂದೆ ತಾಯಿಯಾಗಿ ಕಾಣ್ತೇವೆ. ಅದಕ್ಕಿಂತ ಮಿಗಿಲಾಗಿ ಪ್ರಿಯರೇ, ನಾವು ಪ್ರತಿಯೊಬ್ಬರು ನಮ್ಮ ಒಳಗಡೆ ತಂದೆ ತಾಯಿಯ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯನ್ನು ದೇವರಿಂದ ಪಡೆದಿದ್ದೇವೆ. ಯಾವತ್ತಾದರೂ ದೇವರು ಕೊಡುವಂತಹ ಕೃಪೆಯಿಂದ ತುಂಬಿ ಯೇಸು ಸ್ವಾಮಿಯಾಗಿ ಕಾಣ್ತೇವಾ? ಇವತ್ತು ನಮ್ಮನ್ನು ನೋಡಿದಂತ ಮನುಷ್ಯರು ಏನ್ ಹೇಳ್ಬೇಕಂತೆ, ನೀನು ಯೇಸುವಾಗಿ ಕಾಣ್ತಾ ಇದೆಯಪ್ಪ. ಅದಕ್ಕೆ ಸಂತ ಪೌಲರ ಒಳಗಡೆ ತುಂಬಾ ಯೇಸು ತುಂಬಿಕೊಂಡ್ರು. ನಾನು ತಂದೆಯಾಗಿ ಕಾಣಬಹುದು, ನೀವು ತಾಯಿಯಾಗಿ ಕಾಣಬಹುದು. ಕೆಲವರು ಮುಖ ತಂದೆಯಾಗೆ, ಕೆಲವರು ಕಿವಿಗಳು ತಾಯಿಯಾಗೆ, ಕೆಲವರು ಕಣ್ಣುಗಳು ತಂದೆಯಾಗಿ ಕಾಣ್ತೇವೆ ಅಂತ ಹೇಳ್ಬಹುದು. ಆದರೆ ಬೆಳೆಯುತ್ತಾ ದೇವರ ಪ್ರೀತಿಯಿಂದ ತುಂಬಿದವರಿಗೆ ಸಂತ ಪೌಲರು ಹೇಳಿದ್ರು, ಇಂದು ಜೀವಿಸುವುದು ನಾನಲ್ಲ, ಕ್ರಿಸ್ತ ಯೇಸುವೆ ನನ್ನಲ್ಲಿ ಜೀವಿಸ್ತಾರೆ. The more the Jesus in you, the less the ego in you. The less the ego in you, the more the Jesus in you. ಇವತ್ತು ಪ್ರಿಯರೇ, ನಾವೇನ್ ಮಾಡೋಣ? ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ದೇವರು ನಮ್ಮನ್ನು ಬಹಳ ಪ್ರೀತಿಸ್ತಾರೆ. ನಮ್ಮ ಪ್ರೀತಿಗೋಸ್ಕರ ಅವರು ಬಡವರಾಗಬೇಕಾಯಿತು, ತುಂಬಾ ಬಡವರಾಗಬೇಕಾಯಿತು. ಆದ್ದರಿಂದ ಸುಂದರವಾದಂತ ಒಂದು ಗೀತೆ ಇದೆ, ಜಯ ಜಯ ನಾಮ ಸುಂದರ ನಾಮ. ನಾವು ಜೀವಿಸಿದ್ರೆ ಏಸು ನಾಮದ ಮಹಿಮೆಗಾಗಿ ಜೀವಿಸೋಣ, ಏಸು ನಾಮದ ಮಹಿಮೆಗಾಗಿ ಜೀವಿಸೋಣ, ಏಸು ವಾಕ್ಯದ ಮಹಿಮೆಗಾಗಿ ಜೀವಿಸೋಣ. ನಮ್ಮ ಬಾಯಿಯಲ್ಲಿ ಪ್ರತಿದಿನ ಒಂದೊಂದು ದೇವರ ವಾಕ್ಯ ಬಂದ್ರೆ ಅದೇ ಸಾಕು ಪ್ರಿಯರೇ. ದೇವರ ನಾಮಕ್ಕೆ ಮಹಿಮೆ ಸಲ್ತದೆ. ನಾನು ಮೊನ್ನೆ ಬೆಂಗಳೂರಿಗೆ ಇಂಥ ಪ್ರಾರ್ಥನಾ ಕೂಟಕ್ಕೆ ಹೋಗಿದೆ. ಪ್ರಿಯರೇ, ನೀವೇನು ಹೇಳ್ತೀರೋ ಏನೋ, ನಂಬ್ತೀರೋ ಇಲ್ವಾ?
ಕೊಳಚೆ ಪ್ರದೇಶದಲ್ಲಿ ಸ್ಲಮ್ ಅಲ್ಲಿ ಜೀವಿಸುವ 80 ಕುಟುಂಬಗಳು ದೇವರ ವಾಕ್ಯವನ್ನು ಓದ್ತಾರೆ. ಅವರಿಗೆ 150 ಕೀರ್ತನೆಗಳು ಬಯಾಟ್ ಬರ್ತದೆ ಅಂತ ಅವರ ಪಾಸ್ಟರ್ ಹೇಳಿದರು. ಇವತ್ತು ಅದು ಕೇಳಿ ನನಗೇ ನಾಚಿಕೆ ಆಯ್ತು. ಕೊಳಚೆ ಪ್ರದೇಶದಲ್ಲಿ ವಾಸಿಸುವಂತ 80 ಜನರು, ಹಕ್ಕಿ ಬಿಕ್ಕಿ ಜನಾಂಗದವರು ದೇವರ ಪ್ರೀತಿಯನ್ನು ಅನುಭವಿಸಿದ ಮೇಲೆ 80 ಕುಟುಂಬಗಳು 4 ಪಾಸ್ಟರ್ಗಳಿಗೆ ತಿಂಗಳಿಗೆ 5,000 ರೂಪಾಯಿ ಸಂಬಳ ಕೊಟ್ಟು ಬೇರೆ ಬೇರೆ ಕಡೆಗೆ ಕಳಿಸಿ ಅವರ ಮುಖಾಂತರ ಅವರು ತ್ಯಾಗ ಮಾಡಿ 20,000 ರೂಪಾಯಿ ತಿಂಗಳಿಗೆ ಕಲೆಕ್ಟ್ ಮಾಡೋದು ಸುಲಭ ಮಾತಲ್ಲ. ಎಲ್ಲವನ್ನು ದೇವರ ಪ್ರೀತಿಗೋಸ್ಕರ ಮಾಡ್ತಾ ಇದ್ದಾರೆ. ಇವತ್ತು ದೇವರ ಪ್ರೀತಿಗೋಸ್ಕರ ನೀವೇನು ಮಾಡಲಿಕ್ಕೆ ಸಿದ್ಧರಿದ್ದೀರಾ? ನೀವೇನು ಮಾಡಬೇಡ್ರಿ. ದೇವರ ವಾಕ್ಯ ಹೇಳ್ತದೆ ನಮಗೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಕೊರಿಂಥದವರಿಗೆ ಬರೆದ ಮೊದಲ ಪತ್ರ ಅಧ್ಯಾಯ 6 ವಾಕ್ಯ 20 ಹೇಳ್ತದೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಕೊಂಕಣಿಯಲ್ಲಿ ತುಮಿ ತುಮಚಿ ಸಾಸ್ತಿ ನೈ ತುಮಕ ಮೊಲ ಗೆತ್ಲ. ಹೌ ಮೆನಿ ಆಫ್ ಯು ಫೀಲ್? ಎಷ್ಟು ಜನ ಇಲ್ಲಿ ಕುಳಿತುಕೊಂಡವರು ನಾನು ಸ್ವಂತ ಸೊತ್ತು ಇದ್ದೇನೆ, ನಾನು ನಂದೇ ಸೊತ್ತು ಅಂತ ಹೆಂಗಸರು ಬಹಳ ಮಂದಿ ಇದ್ದಾರೆ. ಇವತ್ತು ಅರ್ಥ ಮಾಡಿಕೊಳ್ಳಿ, ನೀವು ಯಾರು ನಿಮ್ಮ ಸ್ವಂತ ಸೊತ್ತಲ್ಲ, ಯೇಸುವಿಗೆ ಸೇರಿದವರು. ನಾವು ವರ್ಷ ಕಳೆದಂತೆ ಯೇಸುವಿನ ಹಾಗೆ ಆಗ್ಲಿಕ್ಕೆ ಯೇಸು ಬಯಸ್ತಾರೆ. ಯೇಸುವಿನ ವಾಕ್ಯಗಳು ನಮ್ಮ ಒಳಗಡೆ ತುಂಬಬೇಕಂತ ಯೇಸುಸ್ವಾಮಿ ಬಯಸ್ತಾರೆ. ಆದ್ದರಿಂದ ಪ್ರಿಯರೇ, ಈ ದಿವಸ ಯೇಸುವಿನ ಪ್ರೀತಿ, ಯೇಸುವಿನ ವಾಕ್ಯದ ಮಹಿಮೆಗೋಸ್ಕರ, ಯೇಸು ನಾಮದ ಮಹಿಮೆಗೋಸ್ಕರ ನಾವೆಲ್ಲರೂ ಜೀವಿಸುವಂತೆ ನಮ್ಮನ್ನು ಒಂದು ದಿವಸ ನೋಡಿದವರು, ಓ ನೀನು ಯೇಸುವಿನ ಹಾಗೆ ಕಾಂತಿಯಪ್ಪ ಅಂತ ಹೇಳಿದ್ರೆ ಸಾಕು ನಮಗೆ. ಆ ಭಾವನೆಗಳಿಂದ ಈ ಗೀತೆಯನ್ನು ಹಾಡೋಣ. ಜಯ ಜಯ ನಾಮ ಸುಂದರ ನಾಮ. ಜಯ ಜಯ ನಾಮ ಸುಂದರ ನಾಮ, 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 ನಜರೇತ ಯೇಸುನ ಮಧುರ ನಾಮ, ನಜರೇತ ಯೇಸುನ ಮಧುರ ನಾಮ, ನಜರೇತ ಯೇಸುನ ಮಧುರ ನಾಮ, ನಜರೇತ ಯೇಸುನ ಮಧುರ ನಾಮ, ಜಯ ಜಯ ನಾಮ ಸುಂದರ ನಾಮ, ಜಯ ಜಯ ನಾಮ ಸುಂದರ ನಾಮ, ಜೇನಿನ ರುಚಿಗಿಂತ ಯೇಸು ನಿನ್ನಾಮ, ಜೇನಿನ ರುಚಿಗಿಂತ ಯೇಸುವಿನ ನಾಮ, ಜಯ ಜಯ ನಾಮ ಸುಂದರ ನಾಮ, ಜಯ ಜಯ ನಾಮ ಸುಂದರ ನಾಮ, ಪಾಪಿಗೆ ಆಶ್ರಯ ಯೇಸುವಿನ ನಾಮ, ಪಾಪಿಗೆ ಆಶ್ರಯ ಯೇಸುವಿನ ನಾಮ, ಜಯ ಜಯ ನಾಮ ಸುಂದರ ನಾಮ, ಜಯ ಜಯ ನಾಮ ಸುಂದರ ನಾಮ, ಭೂಪರ ನಾಯಕ ಯೇಸು ನಿನ್ನಾಮ, ಭೂಪರ ನಾಯಕ ಯೇಸುವಿನ ನಾಮ, ಜಯ ಜಯ ನಾಮ ಸುಂದರ ನಾಮ, ಜಯ ಜಯ ನಾಮ ಸುಂದರ ನಾಮ, ಬಡವರ ಪಾಲಕ ಯೇಸುವಿನ ನಾಮ, ಬಡವರ ಪಾಲಕ ಯೇಸುವಿನ ನಾಮ, ಜಯ ಜಯ ನಾಮ ಸುಂದರ 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 ನಾಮ. ಜಯ ಜಯ ನಾಮ ಸುಂದರ ನಾಮ. ನಿಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರಭುವೇ, ನೀವು ನಮ್ಮನ್ನು ಪ್ರೀತಿಸುತ್ತೀರಿ. ಎಷ್ಟವರೆಗೆ ಅಂದರೆ ನೀವು ನಮಗಾಗಿ
ಪ್ರಭು ನಮಗೋಸ್ಕರ ನಗ್ನರಾದಿರಿ. ಪ್ರಭು ಈ ದಿವಸ ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಾವು ನಿಮ್ಮ ಸೊತ್ತಾಗಿದ್ದೇವೆ. ದಿನಗಳು ಕಳೆದಂತೆ, ವರ್ಷಗಳು ಉರುಳಿದಂತೆ ಪ್ರಭು ನಮ್ಮ ನಡೆನುಡಿ, ನಮ್ಮ ಜೀವನ ನಿಮ್ಮಂತೆ ಮಾರ್ಪಡುವಂತಾಗಲಿ. ಪ್ರಭು ಇವತ್ತಿನಿಂದ ನಾವು ಕಳೆದುಕೊಂಡಂತ ಮುಗ್ಧತೆಯನ್ನು ನಾವು ಹುಡುಕುವಂತಾಗಲಿ. ನಮಗಾಗಿ ಮುಚ್ಚಿದ ಸ್ವರ್ಗದ ಬಾಗಿಲುಗಳು ತೆರೆಯುವಂತಾಗಲಿ. ಪ್ರಭು ನಮ್ಮ ಕುಟುಂಬಗಳಿಗೆ ಶಾಂತಿ ನೀಡಿರಿ, ಸಮಾಧಾನ ನೀಡಿರಿ. ನಾವು ದೇವರ ವಾಕ್ಯಕ್ಕಾಗಿ ಹಾತೊರೆಯುವಂತಾಗಲಿ, ದೇವರ ವಾಕ್ಯವನ್ನು ಪ್ರೀತಿಸುವಂತಾಗಲಿ, ನಿಮ್ಮ ನಾಮ ಮಹಿಮೆಗೋಸ್ಕರ ಜೀವಿಸುವಂತೆ ನಮ್ಮ ತುಟಿಗಳು, ನಮ್ಮ ಪ್ರತಿ ಉಸಿರು ನಿಮ್ಮ ನಾಮವನ್ನು ಸರ್ವರಿಗೆ ಸಾರುವಂತಾಗಲಿ. ಪ್ರಭು ಇಲ್ಲಿರುವಂಥ ಎಲ್ಲ ನನ್ನ ಸಹೋದರ ಸಹೋದರರಿಗೆ ನಿಮ್ಮ ಕೃಪೆಯಿಂದ ತುಂಬಿರಿ, ಪವಿತ್ರಾತ್ಮರ ಅಭಿಷೇಕದಿಂದ ತುಂಬಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಂಡಿದ್ದೇವೆ ತಂದೆ, ಆಮೇಲೆ. ಪ್ರಿಯರೇ, ಕೊನೆಗೊಳಿಸುವ ಮುನ್ನ ಮಂಗಳ ಗೀತೆಯನ್ನು ಹಾಡೋಣ. ಮಂಗಳ ಜಯ 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 ಯೇಸು ಸ್ವಾಮಿಗೆ, ಜಯ 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 ಯೇಸು ಸ್ವಾಮಿಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ, ಜಯ 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 ಯೇಸು ಸ್ವಾಮಿಗೆ, ಜಯ ಯೇಸು ಸ್ವಾಮಿಗೆ, ಜಯ ಯೇಸು ಕ್ರಿಸ್ತಗೆ, ಜಯ ಯೇಸು ಸ್ವಾಮಿಗೆ, ಜಯ ಯೇಸು ಕ್ರಿಸ್ತಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ, ಜಯ 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 ಯೇಸು ಸ್ವಾಮಿಗೆ, ಆರತಿ ಬೆಳಗಿರಿ ನಾರಿ ಮಣಿಯರೇ, ಆರತಿ ಬೆಳಗಿರಿ ನಾರಿ ಮಣಿಯರೇ, ಆರತಿ ಬೆಳಗಿರಿ ಮರಿಯಳ ಪುತ್ರಗೆ, ಆರತಿ ಬೆಳಗಿರಿ ಮರಿಯಳ ಪುತ್ರಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ, ಜಯ 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 ಯೇಸು ಸ್ವಾಮಿಗೆ, ಜ್ಯೋತಿಯು ಬೆಳಗಲಿ ಸಕಲ ಭುಜನರೇ, ಜ್ಯೋತಿಯ ಬೆಳಗಿರಿ ಸಕಲ ಭುಜನರೇ, ಜ್ಯೋತಿಯ ಬೆಳಗಿರಿ ದೇವಕುಮಾರಗೆ, ಜ್ಯೋತಿಯ ಬೆಳಗಿರಿ ದೇವಕುಮಾರಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ, ಜಯ 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 ಯೇಸು ಸ್ವಾಮಿಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ, ಜಯ 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 ಯೇಸು ಸ್ವಾಮಿಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ, ಜಯ 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 ಯೇಸು ಸ್ವಾಮಿಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ, ಜಯ 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 ಯೇಸು ಸ್ವಾಮಿಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ, ಜಯ 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 ಯೇಸು ಸ್ವಾಮಿಗೆ, बोलो यीशु प्रभु महाराज की, सब बोलो यीशु प्रभु महाराज की, आने वाला यीशु प्रभु महाराज की।